ಜಯ ಕರ್ನಾಟಕ ಸಂಘಟನೆ ಮುಲ್ಕಿ ಘಟಕದ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಮುಲ್ಕಿ ಕಾರ್ನಾಡಿನ ಸರ್ಕಾರಿ ಆಸ್ಪತ್ರೆಯ ವಟಾರದಲ್ಲಿ ನಡೆಯಿತು. ಜಯ ಕರ್ನಾಟಕದ ಮುಲ್ಕಿ ಘಟಕದ ಅಧ್ಯಕ್ಷ ಭಾಸ್ಕರ್ ಶೆಟ್ಟಿಗಾರ ನೇತೃತ್ವದಲ್ಲಿ ನಡೆದ ಸ್ವಚ್ಛತಾ ಕಾರ್ಯದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು, ಜಯ ಕರ್ನಾಟಕ ಸಂಘಟನೆಯ ಸದಸ್ಯರು ಸ್ವಚ್ಛತಾ ಕಾರ್ಯಕ್ಕೆ ಸಾಥ್ ನೀಡಿದ್ರು. ಆಸ್ಪತ್ರೆಯ ಆವರಣವನ್ನ ಸ್ವಚ್ಛಗೊಳಿಸಿ ಸ್ವಚ್ಛತಾ ಪ್ರಶ್ನೆ ಮೆರೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಯ ಕರ್ನಾಟಕದ ಮುಲ್ಕಿ ಘಟಕದ ಅಧ್ಯಕ್ಷ ಭಾಸ್ಕರ್ ಶೆಟ್ಟಿಗಾರ್, ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ಸಾಗಿದೆ. ಮುಂದೆಯೂ ಜಯ ಕರ್ನಾಟಕ ಸಂಘಟನೆ ಅನೇಕ ಜನಪರ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ. ಅದಕ್ಕೂ ಎಲ್ಲರ ಸಹಕಾರ ಕೋರಿದ್ರು. ಸ್ವಚ್ಛತೆ ಆಂದೋಲನವನ್ನು ಮಲ್ಕೊಡ್ಕೊಂಡು ನಿಶ್ಚಿಂತೆ ಮಾತಾ ಸಂಘಟನೆದ ಮೆಂಬರ್ನಗಳು ಒಟ್ಟಿಗಾದ ಈ ಕೆಲಸ ಮಲ್ಪರ ಜೈದ ಅಂಚಿನ ನನ್ನ ಮಿತ್ರ ಈ ಸಂಘಟನೆ ಮೆಂಬರ್ನಗಳು ಪೂರ್ವಕ್ಕೆ ಮಾತಾ ಈ ಕೆಲಸಗಳಿಗೆ ಸಹಾಯ ಆದು ಮಾತು ಇಂಚಿನ ನಮ್ಮ ಎಡೆ ಕೆಲಸ ಮಲ್ಪರೆ ಉಂಟು. ಅವನು ಪೂರ ನಮ್ಮ ಮಲ್ತೊಂದು ಬರೋದು ಎಲ್ಲೆಲ್ಲ ಕೆಲಸ ನಮ್ಮ ಆರು ಬಂಡ್ಲೆಕ್ಕನೆ ಎಲ್ಲೆಲ್ಲ ಕೆಲಸ ಮಲ್ತೊಂದು ಬರ್ಕ ನಮ್ಮ ಸ್ವಚ್ಛತೆ ಪೂರ ಮಲ್ಪುಗ ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಸಹ ಅಲ್ಪ ಆಸುಪಾಸದ ಇಂಚಿನ ಮಾತಾ ಕಜಾ ಉಂಟು. ಅವನು ಪೂರ ಗೆದ್ದದ್ದು ನಮ್ಮ ಮುನ್ಸಿಪಾಲಿಟಿ ಗಾಡಿ ಲಾಭ ಇದ್ದಾರೆ. ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್ ಮಾತನಾಡಿ, ನಮ್ಮ ಪರಿಸರ ಸ್ವಚ್ಛವಾದರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಮೊದಲು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಡಬೇಕು. ಈ ಹಿನ್ನೆಲೆಯಲ್ಲಿ ಜಯ ಕರ್ನಾಟಕ ಸಂಸ್ಥೆ ಹಮ್ಮಿಕೊಂಡಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ಈ ದಿವಸ ಇವರು ಇಲ್ಲಿ ನಮ್ಮ ಆಸ್ಪತ್ರೆ ವಟಾರವನ್ನು ಕ್ಲೀನ್ ಮಾಡಲಿಕ್ಕೆ ಈ ದಿವಸ ಬಂದಿರ್ತಾರೆ. ಇದರ ಮುಖಾಂತರ ತಿಳಿಸೋದೇನಾದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಉಂಟು. ನಮ್ಮ ಪರಿಸರ ಸ್ವಚ್ಛ ಇಟ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳಿ ಒಂದು ಮೆಸೇಜನ್ನು ಪಬ್ಲಿಕ್ಕಿಗೆ ಕೊಡಲಿಕ್ಕೆ ಈ ಮುಖಾಂತರ ಎಚ್ಚರಪಡಿಸ್ತೀವಿ. ಮತ್ತು ಈಗ ತಮಗೆಲ್ಲ ಗೊತ್ತಿರೋ ಈಗ ಮಳೆಗಾಲ ಇರೋದ್ರಿಂದ ಸೊಳ್ಳೆಯಿಂದ ಬರ್ತಕ್ಕಂಥ ಕಾಯಿಲೆಗಳನ್ನು ನಾವು ಈ ಸ್ವಚ್ಛತೆ ಮುಖಾಂತರ ತಡೆಗಟ್ಟಬಹುದಾಗಿದೆ. ಈಗ ಮುಖ್ಯವಾಗಿ ನಮ್ಮಲ್ಲಿ ಮಲೇರಿಯಾ, ಡೆಂಗು, ಚಿಕನ್ ಗುನ್ಯಾ ಇಂಥ ಕಾಯಿಲೆಗಳೆಲ್ಲ ಸೊಳ್ಳೆ ಮುಖಾಂತರ ಹರಡುವುದರಿಂದ ಇದು ನಾವು ಸ್ವಚ್ಛವಾಗಿ ಪರಿಸರ ಇಟ್ಕೊಳ್ಳೋದ್ರಿಂದ ನಾವು ಈ ಸೊಳ್ಳೆ ಉತ್ಪತ್ತಿಯನ್ನು ಕಡಿಮೆ ಮಾಡಿ ನಮ್ಮ ಸೊಳ್ಳೆಯಿಂದ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ನಗರಾಧ್ಯಕ್ಷ ಸುನೀಲ್ ಆಳ್ವಾ, ಗೌರವಾಧ್ಯಕ್ಷ ಡಾಕ್ಟರ್ ಕಿಶೋರ್ ರೈ, ದಿನೇಶ್ ಶೆಟ್ಟಿ, ಪ್ರೊಫೆಸರ್ ಸ್ಯಾಮ್ ಮ್ಯಾಬಿನ್, ಹರ್ಷರಾಜ್